ರಾಜ್ಯ ಸರ್ಕಾರದ ಮಹಿಳಾ ಸಬಲೀಕರಣಕ್ಕೆ ಪ್ರತಿ ತಿಂಗಳು ಬ್ಯಾಂಕ್ ಖಾತೆ ಮೂಲಕ 2,000 ರೂಪಾಯಿ ಹಣ ನೀಡುವ ಮಹತ್ವದ ಯೋಜನೆ ಗೃಹಲಕ್ಷ್ಮಿ ಬುಧವಾರ ಮೈಸೂರಿನಲ್ಲಿ ಚಾಲನೆ ನೀಡುವ ಕಾರ್ಯಕ್ರಮದ ನೇರ ಪ್ರಸಾರ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಮಾಡಲಾಗಿದ್ದು, ಬ್ರಹ್ಮಾವರ ಭಾಗದ ನಾನಾ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳೆಯರು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿಯರು ಬ್ರಹ್ಮಾವರ ಭಾಗದ ಬಹುತೇಕ ಅಂಗನವಾಡಿ ಶಿಕ್ಷಕಿಯರ ಮೂಲಕ ಗ್ರಾಮ ಪಂಚಾಯತ್ ಸಹಕಾರದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಚೇರ್ಕಾಡಿ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಬೃಹತ್ ಪೆಂಡಾಲ್ ಹಾಕಿ ಬೃಹತ್ ಪರದೆ ಹಾಕಿ ನೋಡುವ ವ್ಯವಸ್ಥೆ ಮಾಡಿದ್ರು. ಹನೇಹಳ್ಳಿ ಗ್ರಾಮ ಪಂಚಾಯತ್ ಗ್ರಾಮದ ಸಂಜೀವಿನಿ ಒಕ್ಕೂಟದ ಮಹಿಳೆಯರಿಂದ ತಳಿರು ತೋರಣ, ರಂಗವಲ್ಲಿ ಹಾಕಿ ಸ್ವಾಗತಿಸಲಾಯಿತು. ವಾರಂಬಳ್ಳಿ, ಚಾಂತಾರು, ಹಂದಾಡಿ, ಬಾರ್ಕೂರು, ನೀಲಾವರ, ಆರೂರು, ಬೈಕಾಡಿ, ಉಪ್ಪೂರು ಗ್ರಾಮ ಪಂಚಾಯತ್ನಲ್ಲಿ ಕೂಡ ನೇರ ಪ್ರಸಾರದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸಭೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಜನ ತೀರ್ಮಾನ ಮಾಡಿದ್ದಾರೆ. ಸಿದ್ದರಾಮಣ್ಣವರ ಒಂದೇ ಶೇರ್ ಹಾಕೋದ್ರಲ್ಲಿ ಕೆಲ್ಸಕ್ಕೆ ಹೋಗ್ತಾ ಅದನ್ನೇ ತಿಳ್ಕೊಂಡು ಕೂತ್ಕೊಳಕ್ ಹೋಗಲ್ಲ ಅವ್ರಿಗೆ. ನಾನು ಗಾಡಿ ಹೋಗ್ತಾ ಇದ್ದಾಗ ನೋಡ್ತೀನಿ, ಎಲ್ಲಿ ಸಿದ್ದೋಗ್ತಾರೋ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲೊಂದಾದ ಗೃಹಲಕ್ಷ್ಮಿ ಯೋಜನೆಗೆ ಇವತ್ತು ಚಾಲನೆ ದೊರೀತಾ ಇದೆ. ನಮಗೆ ಸಂಜೀವಿನಿ ಒಕ್ಕೂಟದಲ್ಲಿ ನಾನು MBK ಕೆಲಸ ಮಾಡ್ತಾ ಇದ್ದೇನೆ. ನಮಗೆ ಕೂಡ ಜಿಲ್ಲಾ ಪಂಚಾಯತಿಯಿಂದ ಹೇಳಿದ್ದಾರೆ, ನೀವು ರಂಗೋಲಿ ಗ್ರಾಮ ಪಂಚಾಯತಲ್ಲಿ ಹೆಂಗಸರ ಸಪೋರ್ಟಲ್ಲಿ ಮಾಡಬೇಕು ಅಂತ. ಅದೇ ಪ್ರಕಾರ ನಾವು ಇವತ್ತು ರಂಗೋಲಿಯನ್ನು ಬಿಡಿಸಿದ್ದೇವೆ. ಹಾಗೆ ಗ್ರಾಮ ಪಂಚಾಯತಲ್ಲಿ ತಳಿರು ತೋರಣ